ಬೀದರ್ ಜಿಲ್ಲೆ ಔರಾ ತಾಲೂಕಿನಾದ್ಯಂತ ಸರಿಯಾದ ಸಮಯಕ್ಕೆ ಹೆಚ್ಚಿನ ಬಸ್ ವ್ಯವಸ್ಥೆ ಕಲ್ಪಿಸುವಂತೆ ಕರವೇ ಬಣದವರು ಆಗ್ರಹಿಸಿದ್ದಾರೆ. ತಾಲೂಕಿನ ವಿವಿಧ ಗ್ರಾಮಗಳಲ್ಲಿ ಬಸ್ಸಿನ ವ್ಯವಸ್ಥೆ ಇಲ್ಲದೆ ಮತ್ತು ಸರಿಯಾದ ಸಮಯಕ್ಕೆ ಬಸ್ ಬಾರದೆ ಶಾಲೆಯ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸದಿಂದ ಪರದಾಡುವಂತಹ ಪರಿಸ್ಥಿತಿ ಉಂಟಾಗಿದೆ. ಆದ್ದರಿಂದ ಇದನ್ನು ಗಂಭೀರವಾಗಿ ಪರಿಗಣಿಸಿ ತಾಲೂಕಿನ ಎಲ್ಲ ಮಾರ್ಗಗಳಲ್ಲಿ ಬಸ್ಸಿನ ವ್ಯವಸ್ಥೆ ಇದೆಯಾ ಅಥವಾ ಇಲ್ಲವಾ ಎಂಬುದನ್ನು ತನಿಖೆ ಮಾಡಿ ಬಸ್ಸಿನ ವ್ಯವಸ್ಥೆ ಇಲ್ಲದ ಮಾರ್ಗಗಳಿಗೆ ಸರಿಯಾದ ಸಮಯಕ್ಕೆ ಬಸ್ಸಿನ ವ್ಯವಸ್ಥೆಯನ್ನು 5 ದಿನಗಳಲ್ಲಿ ಕಲ್ಪಿಸಿಕೊಡಬೇಕು. ಇಲ್ಲವಾದಲ್ಲಿ ಸೋಮವಾರ ಬೆಳಿಗ್ಗೆ 10 ಗಂಟೆಗೆ ತಾಲೂಕಿನ ಬಸ್ ಘಟಕದ ಮುಂದೆ ಉಗ್ರವಾದ ಹೋರಾಟ ಮಾಡಲಾಗುವುದು ಎಂದು ಕರವೇ ಪ್ರವೀಣ್ ಶೆಟ್ಟಿ ಬಣದವರು ತಾಲೂಕು ಬಸ್ ಘಟಕದ ವ್ಯವಸ್ಥಾಪಕರಿಗೆ ಎಚ್ಚರಿಕೆಯನ್ನು ನೀಡಿದರು. ಈ ಸಂದರ್ಭದಲ್ಲಿ ತಾಲೂಕಾ ಅಧ್ಯಕ್ಷ ಅನಿಲ್ ದೇವಕತೆ, ಉಪಾಧ್ಯಕ್ಷ ನರಸಿಂಗ ಹಕ್ಕೆ, ಯಾಕೋಬ ಕಾಂಬಳೆ, ಮುನ್ನ ಹಕ್ಕೆ, ರಾಹುಲ್ ಕೋಳಿ, ಗಣೇಶ್ ಕೋಳಿ, ಸಂಗಮೇಶ್, ನಿತಿನ್ ಮತ್ತು ರೋಬಿನ್ ಉಪಸ್ಥಿತರಿದ್ದರು. ವರದಿ ಅರವಿಂದ ಮಲ್ಲಿಗೆ. ನೋಡಿ ಸರ್ साढ़े 4 बस 5:30 गंदी डीजल बस गंदी बस वड्डी सर फोन एब्सके रेडी ಇಲ್ಲ ಸರ್ 1 ಗಂಟೆ ನೀವು ಹಚ್ಕೋತ ಟ್ರೈ ಮಾಡ್ಕೋತ 1 ಗಂಟೆ ಫೋನ್ ಎಬ್ಸಕ್ಕೆ ರೆಡಿ ಇಲ್ಲ ನಿಮ್ದು ಒಳಗಿನವ್ರು ಎಬ್ಸಕ್ಕೆ ನಾನು ಅವತ್ತು ಪೊಲೀಸ್ ಸ್ಟೇಷನ್ ಹೋಗಿನಿ ಅಲ್ಲಿ ಅಲ್ಲೇ ಇತ್ತಲ್ಲ ಅಲ್ಲಿ ಎಷ್ಟಿದ್ರು ಅಲ್ಲಿ ಮಾಡಿದ್ದಿಲ್ಲ ಮತ್ತೆ ಅವ್ರು ಕೆರಾಚೌದ ಗಾಡಿ ಕಂಟಿನ್ಯೂ ಅದು ಇದು ನಿಂದು ಕಂಟಿನ್ಯೂ ಟ್ರಿಪ್ ಮಾಡಿದ್ರು 1 ಗಂಟೆ ಫೋನ್ ಹಚ್ಚಿದ್ರು ಸರ್ ಅಲ್ಲಿ 1 ಗಂಟೆ ಹಚ್ಚಿದ್ರು ಸರ್ ಅವ್ರೆ ಗಾಡಿ ಇಲ್ಲ ಎಲ್ಲ ಅಥವಾ ಇಲ್ಲಿ ಅವರು ಚಾರ್ಜಿಂಗ್ ಅಂದ್ರೆ ಗಿಟ್ಟು ಹೋಗ್ತಿಲ್ಲ ಸರ್ ರಿಟರ್ನ್ಗೆ ಹಚ್ಚಿಲ್ಲ ಸರ್ ಸಮಸ್ಯೆ ಏನದ ಅಂತ ವಿದ್ಯಾರ್ಥಿಗಳು ದಿನ ಹಾಕ್ತಿತ್ತು ನಿಮ್ದು ಇಲ್ಲಿ ಯಾರೋ ಒಬ್ಬರು ಮಾಡ್ಕೊಂಡು ಸರ್ ವಿದ್ಯಾರ್ಥಿಗಳು ಸಮಸ್ಯೆ ಇದ್ದಿನಾಗೆ ಹಚ್ತಾವ ಸರ್ ಯಾರು ಒಬ್ಬಟ್ಟಿಲ್ಲ ಸರ್ ವಿದ್ಯಾರ್ಥಿಗಳು ಯಾರಿಗೆ ಆಗಿ ಸರ್ ಸಮಸ್ಯೆ ಇದ್ದಿನಾಗೆ ನಿಮ್ಗೆ ಹಚ್ತಾವ ಸರ್ ಸಮಸ್ಯೆ ಇರೋ ಒಟ್ಟಿಗೆ ಹಚ್ತಾವ ನೀವು ಸಮಸ್ಯೆ ನಿವಾರಣೆ ಮಾಡ್ತೀನಿಲ್ಲ ಯಾವ ಸಮಸ್ಯೆ ಇದೆ ಹೇಳ್ರಿ ಮೊನ್ನೆ ದಿನ ಸರ್ ಒಂದೊಂದು ದಿವಸ ಆ ಥರ ಆಗಿತ್ತು ನಾನು ಮಾತಾಡಿದ್ರು ಹುಡುಗರಿಗೆ ಯಾವುದು ಇದು ನಂದಿ ಬೀಜ ಹೇಳ್ತಿರಲಿಲ್ಲ ಸರ್ ನಂದಿ ಬೀಜ ಶಕ್ತಿ ಹೇಳ್ರಿ ಬಸ್ ಸ್ಟ್ಯಾಂಡಿಗೆ ಗಾಡಿ ಬಂದ ಗಾಡಿ ಏನೋ ಪ್ರಾಬ್ಲಮ್ ಆಯ್ತು ಗಾಡಿ ಪ್ರಾಬ್ಲಮ್ ಆಗಿರೋ ಮತ್ತೆ ಮನೆ ಜನರಿಗೆ ಕೂಡ ಬಂತು ಬಸ್ಸಿನ ಟಿಕೆಟ್ ಬರಬೇಕು ನಾನೇ ಅದು ಲೇಟ್ ಓಡಿಸೋದು ಗಿಡ ಬರೋದು ಲೇಟ್ ಆಗಿರೋದು ನಾ ಏನಾಯ್ತ ಫೋನ್ ವಿದ್ಯಾರ್ಥಿಗಳು ಏಟ್ ಹಚ್ಚಲತ್ತು ಸರ್ ಅದಕ್ಕೆ ಒಂದೇ ದಿನ ಇಲ್ಲ ಸರ್ ಯಾವ್ದೇ ಬಾಕಿ ಟೈಮಿನ ನೋಡಿದ್ರೆ ಫೋನೇ ರೆಸ್ಪಾನ್ಸ್ ನಾನು ಫೋನ್ ಇವತ್ತು ಯಾರ್ದು ಮಿಸ್ ಮಾಡೋದಿಲ್ಲ ಅದು ಯಾಕೋ ಬೇರೆ ನಮ್ಮ ಸವಾಡಿ ಯಾರು ಫೋನ್ ಒಂದು ರಿಸೀವ್ ಮಾಡ್ತಾ ಹೋಗ್ತಾರೆ ಫೋನ್ ಇಲ್ಲ ಸರ್ ವಿದ್ಯಾರ್ಥಿಗಳು ಫೋನ್ ಇದು ಮಾಡ್ರಿ ಸರ್ ನೀವು ನಂಬರ್ ನೋಡಿ ಪುಸ್ತಕ ಹೋಗ್ಬೇಡ ಬಸ್ ಇರೋದು ಅವ್ರಿಗೆ ಡೈರೆಕ್ಟ್ ಕೊಡು ಸರ್ ಹೇಳ್ರಿ ನಾನು ಬಂದು ಫೋನ್ ಮಿಸ್ ಮಾಡಲ್ಲ ನಾ ಯಾರ ಹೇಳ್ತಾ ಇದ್ದೀರಲ್ಲ ನಾ ಇಲ್ಲಿ ಇರೋದು ನಮ್ದು ಅವರ ತಾಲೂಕ ಸೇಡಂ ನೋಡಿದ್ರೆ ಬಸ್ ಇರೋ ಧೈರ್ಯ ಕೊಟ್ಟು ಹೇಳ್ರಿ ಸೇಡಂ ನೋಡಿದ್ರೆ ಮೊದಲು ಸ್ಕೂಲಿಗೆ 4 ಬಸ್ ಕೊಡ್ತಾರೆ ಅಷ್ಟು ಹುಡುಗರಲ್ಲಿ ಸರ್ ವಿದ್ಯಾರ್ಥಿಗಳು ಯಾಕೆ ಸಮಸ್ಯೆ ಆಗ್ಲತ್ತಿದೆ ಅಂತ ಇಲ್ಲಿ ತನಕ ಮುಂದೆ ಈ ತರ ಮಾಡಬಾರ್ದು ಸರ್ ಸರ್ ಮೊನ್ನೆ ನಾವು ಕಾಲ್ ಮಾಡ್ಬಿಟ್ಟು DM ಸರ್ ಕಾಲ್